Come on! மித்துகு ஆழங்கம்பு நல்ல ஆழ ಅವ ಅಡ್ಡ ಬೀಳು అమ్మిని కింబడ అందప్ప అందాతో ఏ బంగారి బంగారు పుట్టక్క ఇది ಜಾಗಂಗಿಂಚಾ ಅಕ್ಕು ನೋಡಿ ನಮ್ಮ ಬುಟ್ಟಿ ಶಬ್ದ ಮಾಡುದು ಕಿಟ್ಟು ಕಿಟ್ಟು ಇವಳೊಂದು ದೊಡ್ಡ ಜೋಕರ್ ನಮ್ಮ ಮನೆಯದ್ದು ಫ್ರೆಂಡ್ಸ್, ಇವತ್ತಿಗೆ 8 ರಾಜ್ಯಗಳ ರೆಸಿಪಿ ಆಯಿತು ನಾನು ಮಾಡಿ. ಇವತ್ತಿದ್ದು ಅರುಣಾಚಲ ಪ್ರದೇಶದ ಫೇಮಸ್ ಸ್ವೀಟ್ ರೆಸಿಪಿ ಇದು. ಸೊ ಇದು ತುಂಬ ಈಸಿ ಮಾಡಲಿಕ್ಕೆ, ನಮ್ಮ ಊರಲ್ಲಿ ಕೂಡ ನಾವು ಮಾಡ್ತೇವೆ. ಅದಕ್ಕೆ ಅಲ್ಲಿ ಹೆಸರು ಕೋಟ್ ಪಿಟ್ಟ ಅಂತ. ಸೊ ಅದು ಎಂಥ ರೆಸಿಪಿ, ನಮ್ಮ ಊರಲ್ಲಿ ಸಹ ನಾವು ಯಾವಾಗೆಲ್ಲ ಮಾಡ್ತೇವೆ ಅನ್ನೋದನ್ನು ಗೊತ್ತಾಗಬೇಕಾದ್ರೆ ಈ ವಿಡಿಯೋದ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಸಹ 21 ರಾಜ್ಯಗಳಿದೆ ನಮ್ಮ ದೇಶದ್ದು ತಿಂಡಿ ಮಾಡಲಿಕ್ಕೆ ನನಗೆ. ಹಾಗೆ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನಮ್ಮ ದೇಶದ ಎಲ್ಲ ರಾಜ್ಯಗಳ ರೆಸಿಪಿ ಸೀರೀಸನ್ನು ಕಂಪ್ಲೀಟ್ ಆಗುವವರೆಗೆ ಸಹ ನೋಡಿ, ಆಯಿತಾ? ಸೊ ಇದನ್ನು ಕಾಯಿಸಲಿಕ್ಕೆ ನಾನು ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ, ಇದನ್ನು ಈ ರೀತಿಯಾಗಿ ನಾವು ಕಾಯಿಸಿದರೆ ಆಯಿತು. ಡೀಪ್ ಫ್ರೈ ಮಾಡಬೇಕು.
ಇದು ಸ್ವಲ್ಪ ಸೆಕೆ ಆಯಿತು. ಇದನ್ನೆಲ್ಲ ಎಣ್ಣೆಯಲ್ಲಿ ಬಿಟ್ಟು ಬರುವಾಗಲ್ಲ ಸೆಕೆ ಆಗುದಲ್ಲ ಎಣ್ಣೆ ಮುಂದೆ ನಿಲ್ಲುವಾಗ, ಬಿಸಿ ಬಿಸಿ ಎಣ್ಣೆ ಮುಂದೆ. ಹಾಗೆ ಇದು ಅರುಣಾಚಲ ಪ್ರದೇಶದ ರೆಸಿಪಿ, ಅದನ್ನು ಟ್ರೈ ಮಾಡಿದ್ದು. ಇದು ಹೇಗೆ ಅಂತ ಹೇಳಿದರೆ ಹೊರಗೆ ತುಂಬ ಕ್ರಿಸ್ಪಿ ಆಗಿರ್ತದೆ, ಒಳಗೆ ನೋಡಿ ಕೇಕ್ನ ಹಾಗೆ ತುಂಬ ಸಾಫ್ಟ್ ಆಗಿರ್ತದೆ ನೋಡಿ. ಇದಕ್ಕೆ ಅಲ್ಲಿ ಹೇಳಿದ್ದು ಕೋಟ್ ಪಿಠಾ ಅಂತ ಹೇಳೋದು. ಅರುಣಾಚಲ ಪ್ರದೇಶದ ಫೇಮಸ್ ಸ್ವೀಟ್ ಇದು. ಇದನ್ನು ಮಾಡೋದು ಹೇಗೆ ಅಂತ ಹೇಳಿದರೆ ಬಾಳೆಯ ಹಣ್ಣು, ಅಕ್ಕಿ ಹಾಗೂ ಬೆಲ್ಲ. ಅಕ್ಕಿಯನ್ನು ಚೆಂದ ಮಾಡಿ ಗ್ರೈಂಡ್ ಮಾಡಬೇಕು ನಾವು. ಅದರ ನಂತರ ಬಾಳೆಹಣ್ಣನ್ನು ಸರಿ ಪುಡಿ ಮಾಡಿಕೊಂಡು ಬಾಳೆಹಣ್ಣನ್ನು ಸೇರಿಸಿ ಬೆಲ್ಲದ ಹುಡಿಯನ್ನು ಸೇರಿಸಿ ಬೇಕಿದ್ರೆ ಸ್ವಲ್ಪ ಏಲಕ್ಕಿಯನ್ನು ಸಹ ಹಾಕಿ ಮತ್ತೆ ಎಣ್ಣೆಯಲ್ಲಿ ಹಾಕಿ ಕಾಯಿಸುವುದು. ಇದನ್ನು ನಮ್ಮ ಊರಿನಲ್ಲಿ ಅಪ್ಪೋ ಅಂತ ಹೇಳ್ತೇವೆ ನಾವು. ಅಪ್ಪೋ, ಗಾರಿಗೆ ಮತ್ತೆ ಏನೆಲ್ಲ ಬೇರೆ ಬೇರೆ ಹೆಸರಿಂದ ಹೇಳ್ತಾರಲ್ಲ ಆಯಾಯ ಊರಲ್ಲಿ, ಹಾಗೆ ಈಗ ಉಂಟಲ್ಲ ಇದು ಅರುಣಾಚಲ ಪ್ರದೇಶ ಅಂತ ಹೇಳಿ ಭಾರಿ ಟೇಸ್ಟ್ ಆಗಿದೆ. ನಾನು ಸತ್ಯ ಹೇಳ್ತೇನೆ ಫ್ರೆಂಡ್ಸ್, ಇಷ್ಟು ಸಮಯದಲ್ಲಿ ಅಪ್ಪೋ ನಾನು ಮಾಡಲೇ ಇಲ್ಲ. ಮತ್ತೆ ಇಲ್ಲಿ ಮಗನ ಹತ್ರ ಬೇಕಿದ್ರೆ ಕೇಳಿ, ಮಾಡಿದ್ದೇನಾ ನಮ್ಮೂರೇ ಬರ್ತೇನೆ ಹೇಳು. ನಾನು ಇಷ್ಟುವರೆಗೆ ಅಪ್ಪ ಮಾಡಿದ್ದೇನೆ ಬಾಳೆಹಣ್ಣಿದ್ದು. ಹಾಲನ್ನುಂಟಲ್ಲ ನಾವು ಸ್ವಲ್ಪ ಹೀಗೆ ಮಾಡಿ ಆಚೆ ಈಚೆ ಮಾಡಿ ಕುಡಿದ್ರೆ ಗ್ಯಾಸ್ ಕಡಿಮೆ ಅಂತೆ, ಮತ್ತೆ ರುಚಿ ಜಾಸ್ತಿ ಅಂತೆ. ಹಾಗೆ ಇದರೊಟ್ಟಿಗೆ ಕಾಫಿ ಎಲ್ಲ ಬೇಡ ಅಂತ ಹೇಳಿ ನಾನು ಹಾಲೇ ಮಾಡಿದ್ದು. ಮತ್ತು ಹಾಲು ರಾತ್ರಿ ಹೊತ್ತಿಗೆ ಕುಡಿದು ಸಹ ಒಳ್ಳೇದಲ್ಲ. ಹಾಗೆ ಇವತ್ತು ಕಾಫಿ ಕೂಡ ಇಲ್ಲ ಅಂತ ಯಾರು ಸಹ ಕೇಳಲಿಲ್ಲ. ಏನು ಕಾಫಿ ಕೇಳಲಿಲ್ಲ. ಇಲ್ಲಿ ಕರೆಂಟ್ ಸಹ ಸರಿ ಇರಲಿಲ್ಲ ನಮ್ಮದು, ಹೇಳಿದಾಗೆ ಫ್ಯೂಸ್ ಎಲ್ಲ ಹೋಗಿ ಎಂಥದೋ ಎಲ್ಲ ಆಗಿತ್ತು. ನಮ್ಮಲ್ಲಿ ಉಂಟಲ್ಲ ಬಾಳೆಹಣ್ಣು ಆಗ್ತಾ ಇರ್ತದೆ. ನಾನು ಅಂಗಡಿಗೆ ಕೊಡಲಿಕ್ಕೆ ಬಿಡುವುದಿಲ್ಲ, ನಮ್ಮ ಹಸುಗಳಿಗೆ ಕೊಡಲಿಕ್ಕೆ ಬೇಕು ಅಂತ ಹೇಳಿ. ಎಷ್ಟೋ ಸಲ ಅದು ಕೊಳತೆ ಹೋಗುದು ಅಂತ ಉಂಟು. ಹಾಗೆ ಇದು ಫಸ್ಟ್ ಟೈಮ್ ಈಗ ಅರುಣಾಚಲ ಪ್ರದೇಶದ ರೆಸಿಪಿ ಅಂತ ಹೇಳಿ ಮಾಡಿದ್ದು. ಹಾಗೆ ಮತ್ತೆ ನಮ್ಮಲ್ಲಿ ಹೆಚ್ಚಾಗಿ ಇದು ಗಣಪತಿಗೆ ಮತ್ತೆ ಶಾರದಕ್ಕೆಲ್ಲ ಮಾಡುದಲ್ಲ, ಹಾಗೆ ಒಂಥರ ಸೆಂಟಿಮೆಂಟ್ಸ್ ಇದೆ ಸುಮ್ಮನೆ ಮಾಡಲಿಕ್ಕೆ. ಸೊ ಆದರೆ ಇವತ್ತು ಎಂಜಾಯ್ ಮಾಡುವ ಅರುಣಾಚಲದ ಕಾಟ್ ಪಿಠ ಮತ್ತೆ ಸರಿಯಾಗಿ ನೋಡಿ ನಾನು ಹೇಳ್ತೇನೆ, ವಿಡಿಯೋ ಎಡಿಟ್ ಮಾಡಿ ಆಗುವಾಗ ನಿಮಗೆ ಸಿಗ್ತದೆ. ಎಂತ ಹೇಳಿದೆ ನಾನಾಗ? ಹೌದು ಕೋಟ್ ಪಿಠ ಅಂತ ಹೆಸರು ಇದಕ್ಕೆ. ನಾಳೆ ಭಾರಿ ಒಳ್ಳೆಯದಾಗಿದೆ. ಇದೀಗ ನಮ್ಮ ಸಂಜೆಯ ಮತ್ತು ರಾತ್ರಿಯ ಮೀಲ್ ಅಂತ ಹೇಳ್ಬೋದು, ಡಿನ್ನರ್.